ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತ ಫ್ಲೆಕ್ಸ್ ಹೋರ್ಡಿಂಗ್ಗಳ ಹಾವಳಿ. ಮಂಗಳೂರಿನ ಪ್ರಮುಖ ಮಾಲ್ಗಳಲ್ಲಿ ಸಾರ್ವಜನಿಕರಿಂದ ಪಾರ್ಕಿಂಗ್ ಶುಲ್ಕ ವಸೂಲಿ. 8 ವರ್ಷಗಳಾದರೂ ಅಂಬೇಡ್ಕರ್ ವೃತ್ತ ಆಗಿಲ್ಲ ಎನ್ನುವ ಆರೋಪ. ಇಷ್ಟೆಲ್ಲ ಮಾತುಗಳು ಕೇಳಿ ಬಂದಿದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ. ಏನೋ ಸಭೆಯಲ್ಲಿ ಏನೆಲ್ಲ ಆಯಿತು ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಅನಧಿಕೃತ ಫ್ಲೆಕ್ಸ್ ವಿರುದ್ಧ ಪಾಲಿಕೆಯ ಸದಸ್ಯರ ಆಕ್ರೋಶ. ಮಾಲ್ಗಳಲ್ಲಿ ಸಾರ್ವಜನಿಕರಿಂದ ಪಾರ್ಕಿಂಗ್ ಶುಲ್ಕ. 8 ವರ್ಷ ಕಳೆದರೂ ಅಂಬೇಡ್ಕರ್ ವೃತ್ತ ಹಾಕಿಲ್ಲ ಎಂಬ ಆಕ್ಷೇಪ. ಇದೆಲ್ಲ ಕಂಡು ಬಂದಿರುವುದು ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲೇ. ನಗರದಲ್ಲಿ ಹಲವೆಡೆ ಅನಧಿಕೃತವಾಗಿ ಹಾಕಲಾಗಿರುವ ಹೋರ್ಡಿಂಗ್ಗಳನ್ನು ತೆರವುಗೊಳಿಸುವ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸದಸ್ಯರಾದ ವಿಪಕ್ಷ ನಾಯಕ ಪ್ರೇಮಾನಂದ ಶೆಟ್ಟಿ, ರಾಜೇಶ್, ವಿಜಯಕುಮಾರ್ ಶೆಟ್ಟಿ ಮೊದಲಾದವರು ಆಕ್ಷೇಪಿಸಿದ್ರು. ಕೆಲವೆಡೆ ಜಾಹೀರಾತು ಬೋರ್ಡ್ಗಳನ್ನು ಹಾಕಲಾಗಿದೆ. ಅಧಿಕಾರಿಗಳು ಅವುಗಳನ್ನು ತೆರವುಗೊಳಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂತು. ಇನ್ನು ಮೇಯರ್ ಕೆ ಭಾಸ್ಕರ್ ಮೊಯ್ಲಿ ಅವರು ಅಧಿಕಾರಿಗಳನ್ನು ಪ್ರಶ್ನಿಸಿ ಎಷ್ಟು ಸಮಯದಲ್ಲಿ ತೆರವುಗೊಳಿಸುತ್ತೀರಾ ಎಂದು ಪ್ರಶ್ನಿಸಿದಾಗ 1 ವಾರದೊಳಗೆ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ರು. ಈ ನಡುವೆ ನಗರದ ಕೆಲವು ಪ್ರಮುಖ ಮಾಲ್ಗಳಲ್ಲಿ ಸಾರ್ವಜನಿಕರಿಂದ ಪಾರ್ಕಿಂಗ್ ಶುಲ್ಕವನ್ನ ಪಡೆಯಲಾಗುತ್ತಿದೆ. ಅಂತಹ ಕಟ್ಟಡಗಳಿಗೆ ಅನುಮತಿ ನೀಡುವಾಗ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಬೇಕೆಂಬ ನಿಯಮವನ್ನ ಪಾಲಿಕೆ ವಿಧಿಸಲಾಗಿಲ್ಲವೇ ಎಂದು ವಿಜಯಕುಮಾರ್ ಪ್ರಶ್ನಿಸಿದ್ರು. ಇದಕ್ಕೆ ಪೂರಕವಾಗಿ ಸದಸ್ಯ ಸುಧೀರ್ ಶೆಟ್ಟಿ ಕೂಡ ಧ್ವನಿಗೂಡಿಸಿದ್ರು. ಇದೇ ವೇಳೆ ಆಯುಕ್ತ ಮೊಹಮ್ಮದ್ ನಜೀರ್ ಅವರು ಪ್ರತಿಕ್ರಿಯಿಸಿ, ಪಾರ್ಕಿಂಗ್ ಶುಲ್ಕವನ್ನ ಕೆಲವೊಂದು ಮಾಲ್ಗಳಲ್ಲಿ ಪಡೆಯಲಾಗುತ್ತಿದೆ. ಕಾನೂನು ಪ್ರಕಾರ ಪಾರ್ಕಿಂಗ್ ಶುಲ್ಕ ಪಡೆಯುವುದು ತಪ್ಪಾಗಿದ್ದಲ್ಲಿ ನೋಟಿಸ್ ನೀಡಿ ಕ್ರಮ ವಹಿಸಲಾಗುವುದೆಂದು ಹೇಳಿದ್ರು. ಖಾಲಿ ಜಾಗ ಮತ್ತು ಈಗ ಬೀದಿ ಬದಿ ವ್ಯಾಪಾರಸ್ಥರಿರುವಂತಹ ಇದು ಕಾದಿರಿಸಿದ ಜಾಗ ಸುಮಾರು 1 ಎಕರೆ 65 ಸೆನ್ಸ್ ಇದೆ. ಅದರಲ್ಲಿ ಪ್ರಸ್ತಾವನೆ ಇರುವಂತದ್ದು. ಆದ್ರಿಂದ ಫುಟ್ಬಾಲಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಯಾಕೆ ಈ ರೀತಿಯಾದಂತಹ ಮಾಹಿತಿಗಳು ಬಂದಿದೆ ನನಗೂ ಗೊತ್ತಿಲ್ಲ. ಪೇಪರ್ ಅವರು ಕೂಡ ನನ್ನ ಹತ್ರ ಕೇಳಿದ್ರು. ನಗರದ ಹಲವು ಪ್ರಮುಖ ರಸ್ತೆಗಳು ಅಗಲೀಕರಣಗೊಂಡು ಫುಟ್ಪಾತ್ಗಳ ನಿರ್ಮಾಣವಾಗಿವೆ. ಆದರೆ ಅಂತಹ ಪ್ರದೇಶಗಳಲ್ಲಿ ಗೂಡಂಗಡಿಗಳು ಅತಿಕ್ರಮಿಸಿವೆ. ನಗರದ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆಯ ಎದುರಿನ ರಸ್ತೆಯುದ್ದಕ್ಕೂ ಆಂಬ್ಯುಲೆನ್ಸ್ಗಳನ್ನ ಸಿಕ್ಕಲೆಲ್ಲ ಪಾರ್ಕ್ ಮಾಡಿ ಪಾದಚಾರಿಗಳಿಗೆ ನಡೆದಾಡಲು ಆಗದ ಪರಿಸ್ಥಿತಿ ಇದೆ ಎಂದು ಮಾಜಿ ಮೇಯರ್ ಜೆಸಿಂತಾ ಆರೋಪಿಸಿದ್ರು. ಎಲ್ಲ ಜಾಗವನ್ನು ಗೂಡಂಗಡಿಗಳು ಆಕ್ರಮಣ ಮಾಡಿದ್ದಾರೆ. ಅಲ್ಲಿ ಪಾದಚಾರಿಗಳಿಗಾಗಲಿ ವೆಹಿಕಲ್ 2 ವೀಲರ್ಸ್ಗಳಿಗೆ ಯಾರಿಗೂ ಸಹ ಹೋಗಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಮಸ್ಯೆ. ನಂತರ ಆಂಬ್ಯುಲೆನ್ಸ್ ಪಾರ್ಕಿಂಗ್ ಖುಷಿ ಬಂದಲ್ಲಿ ಅವರು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಹಾಸ್ಪಿಟಲಿಂದ ಸ್ಟಾರ್ಟ್ ಆದದ್ದು ನಂದಿಗುಡ್ಡೆ ತನಕ ಇಡೀ ಮಂಗಳೂರಿನ ಗೂಡಂಗಡಿಗಳು ಆ ರೋಡಲ್ಲಿ ಬಂದು ನಿಂತು. ಆದ್ದರಿಂದ ನಾನು ತಮಗೆ ಒಂದು ಕಳಕಳಿಯಿಂದ ಕೇಳಿಕೊಳ್ತೇನೆ, ನಾವು ವೈಡನ್ ಮಾಡಿದ ಆ ರಸ್ತೆಯನ್ನು ಸಾರ್ವಜನಿಕರು ಉಪಯೋಗ ಆಗುವ ರೀತಿಯಲ್ಲಿ ತಾವೊಂದು ಕಾರ್ಯಪ್ರವೃತ್ತರಾಗಬೇಕಂತ ಈ ಸಂದರ್ಭ ಉಪಮೇಯರ್ ಮೊಹಮ್ಮದ್ ಕೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ಚಂದ್ರ ಆಳ್ವಾ, ನವೀನ್ ಡಿಸೋಸಾ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.